ಸಾರ್ವಜನಿಕ ಶಿಕ್ಷಣ ಇಲಾಖೆ ಕುಡ್ಲ ಬಡಕೈ ವಲಯ ಬೊಕ್ಕ BGS ಪ್ರೌಢಶಾಲೆ ಕಾವೂರ್ದ ಒಟ್ಟು ಸೇರಿಗಿಡು ಅಂಗಾರೆ ಎಲ್ಲಿಯ ಬೊಕ್ಕ ಮಲ್ಲ ಶಾಲೆ ವಿಭಾಗದ ತಾಲೂಕು ಮಟ್ಟದ ಯೋಗಾಸನ ಪಂತ ನಡೆಸಿದೆ. ಕಾವೂರು BGS ಮಲ್ಲ ಶಾಲೆ ಅಂಗಾರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕುಡ್ಲ ಬಡಕೈ ವಲಯದ ನಿಲಿಟ್ಟು ಎಲ್ಲಿಯ ಬೊಕ್ಕ ಮಲ್ಲ ಶಾಲೆ ವಿಭಾಗದ ತಾಲೂಕು ಮಟ್ಟದ ಯೋಗಾಸನ ಪಂತ ನಡೆಸಿದೆ. ಬೇತೆ ಬೇತೆ ಶಾಲೆಯಲ್ಲಿನ ಆಂಜೋಕ್ಲು ಬೊಕ್ಕ ಪೊಂಜೋಕ್ಲು ಪಂತೊಡು ಪಾಲ್ದೆ ತೊಂದಿರು. ಈ ಪೊರ್ತುಡು ಬೊಕ್ಕಪಟ್ಟಣದ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿದ ದೈಹಿಕ ಶಿಕ್ಷಕಿ ತಾಲೂಕು ಯೋಗ ಸಂಘಟಕರು ಜಯಶ್ರೀ ನಮ್ಮ ಕುಡ್ಲದೊಟ್ಟುಗು ಪಾತಿರ್ದು 10 ಸಂಸ್ಥೆಗಳ 100 ವಿದ್ಯಾರ್ಥಿಗಳು ಪಾಲ್ದೆ ತೊಂದಿರು. ಬರ್ಪುಣ ಸರ್ತಿ ಜಿಲ್ಲಾ ಮಟ್ಟದ ಪಂತ ನಡಪಾವಂದು ಸ್ವಾಮಿಲು ಪಂತೇರೆಂದು ಪಂಡಿರು. ಯೋಗಾಸನ ಸ್ಪರ್ಧೆ ಹಾಗೆ ಆರ್ಟಿಸ್ಟಿಕ್ಸ್ ಸ್ಪರ್ಧೆಯಲ್ಲಿ ಹಾಗೂ ರಿದಮಿಕ್ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಉತ್ತಮ ರೀತಿಯಲ್ಲಿ ಒಂದು ಸ್ಪರ್ಧೆಯನ್ನು ಇಲ್ಲಿಯ ಸಂಘಟಕರು ಮಾಡಿ ಕೊಟ್ಟಿದ್ದಾರೆ. ಹಾಗೆ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ನಮ್ಮ ಸ್ವಾಮೀಜಿಯವರು ಅತ್ಯಂತ ಉತ್ಸಾಹಕರದಿಂದ ಮುಂದಿನ ದಿನಗಳಲ್ಲಿ ತಾವು ತಾಲೂಕು ಮಟ್ಟವನ್ನು ಬಿಟ್ಟು ಜಿಲ್ಲಾ ಮಟ್ಟದ ಸ್ಪರ್ಧೆಯನ್ನು ನಡೆಸುವುದಂತ ಕೂಡ ಇವತ್ತು ಒಳ್ಳೆಯ ಒಂದು ಮಾತನ್ನು ಹೇಳಿದ್ದಾರೆ. ಒಳ್ಳೆಯ ವಾಗ್ಮಿಗಳು ಹಾಗೂ ಅವರು ಯೋಗಾಸನದಲ್ಲಿ ಉತ್ತಮ ಯೋಗಪಟು ಕೂಡ ಆಗಿದ್ದಾರೆ. BGS ಎಜುಕೇಷನ್ ಸೆಂಟರ್ದ ಪ್ರಿನ್ಸಿಪಾಲ್ ಇರ್ಪಾತೆದು ಪ್ರತಿಭಾ ಕಾರಂಜಿ ಪಂತೊಡ್ಲ ಈ ಶಾಲೆದ ಜೋಕ್ಲು ಪಾಲ್ದೆ ತಂದು ತಾಲೂಕು ಮಟ್ಟ ಜಿಲ್ಲಾ ಮಟ್ಟೊಡ್ಲ ಇನಾಮುಗೆಂದಿருந்து ಪಂಡೇರು. ನಮ್ಮ ಶಾಲೆಯ ಮಕ್ಕಳು ಪ್ರತಿಭಾ ಕಾರಂಜಿಗಳಲ್ಲಿ ಭಾಗವಹಿಸಿ ತಾಲೂಕು ಮಟ್ಟದಲ್ಲೂ ಜಿಲ್ಲಾ ಮಟ್ಟದಲ್ಲೂ ಪ್ರಶಸ್ತಿಯನ್ನು ಗಳಿಸಿದ್ದಾರೆ. ಅದೇ ರೀತಿ ನಮ್ಮ ಸಂಸ್ಥೆಗಳಾದಂಥ BGS ಕಾಲೇಜ್ ಹಾಗೂ BGS ಎಜುಕೇಷನ್ ಸೆಂಟರ್, BGS ಮಾಂಟೆಸರಿ ಇತ್ಯಾದಿ ಸಂಸ್ಥೆಗಳನ್ನು ಒಳಗೊಂಡು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವೆ. ಇಲ್ಲಿ BGS ಸೃಷ್ಟಿ ಸೈನ್ಸ್ ಮಾಡೆಲ್, BGS ಕ್ರೀಡಾಕೂಟ, ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೇವೆ. ಅದೇ ರೀತಿ ಇಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ಸುಮಾರು 100 ಶಾಲೆಗಳು ಭಾಗವಹಿಸಿ ತುಂಬ ಆನಂದವನ್ನು ತಂದುಕೊಟ್ಟಿದೆ.